ಶಿವಮೊಗ್ಗ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ವತಿಯಿಂದ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ಕೋವಿಡ್ ರೋಗಿಗಳಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆ ಒದಗಿಸಿದ್ದು ಇಂದು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ಹಾಗೂ ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆಯನ್ನ ನೀಡಿದರು. ತದಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೋವಿಡ್ ಪ್ರಕರಣ ಹೆಚ್ಚಾಗ್ತಾ ಇದೆ. ಸಂಕಷ್ಟದ ಸಮಯದಲ್ಲಿ ಜನರಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಉಚಿತ ಆಂಬ್ಯುಲೆನ್ಸ್ ಸೇವೆ ನೀಡಲಾಗ್ತಾ ಇದೆ. ಈಗಾಗಲೇ ಮೂಡಬಿದ್ರೆ ಹಾಗೂ ಮುಲ್ಕಿ ಕಾಂಗ್ರೆಸ್ ಕಚೇರಿಯಲ್ಲಿ ಕೋವಿಡ್ ಸಹಾಯವಾಣಿ ತೆರೆಯಲಾಗಿದೆ ಎಂದು ಹೇಳಿದರು. ಇವತ್ತು ಬಹಳ ಗಂಭೀರವಾದಂತಹ ಸಂದರ್ಭ. ಈ ಸಂದರ್ಭದಲ್ಲಿ ಇಡೀ ದೇಶ ಕೋವಿಡ್ನಿಂದಾಗಿ ತತ್ತರಿಸುವಂತಹ ಒಂದು ಪರಿಸ್ಥಿತಿ ಭಾರತ ದೇಶದಲ್ಲಿ ನಿರ್ಮಾಣವಾಗಿದೆ. ಊರಿನಲ್ಲಿ ಕೂಡ ಕಾಂಗ್ರೆಸ್ ಕಚೇರಿಯಲ್ಲಿ ಕೋವಿಡ್ ಹೆಲ್ತ್ ಕೇರ್ ಎಂಬ ಒಂದು ಆಫೀಸನ್ನು ತೆರೆದು ಯಾರಿಗೆ ಎಲ್ಲ ಕೋವಿಡ್ನಿಂದ ತೊಂದರೆ ಇದೆ ಅವರಿಗೆ ರಕ್ಷಣೆ ಕೊಡಲಿಕ್ಕಾಗಿ, ಅವರಿಗೆ ಸಲಹೆ ಸೂಚನೆ ಕೊಡಲಿಕ್ಕಾಗಿ ಕಚೇರಿಯನ್ನು ಮೊನ್ನೆ ಇಲ್ಲಿ ತೆರೆದಿದೆ. ಯಾರಿಗಾದರೂ ಮಂಗಳೂರಿನಲ್ಲಿ ಬೆಡ್ ಬೇಕಾದಾಗ ಅವರಿಗೆ ಮೂಡುಬಿದ್ರಿಯಿಂದ ಮಂಗಳೂರಿಗೆ ಬರಲಿಕ್ಕೆ ಆಂಬ್ಯುಲೆನ್ಸ್ ಸಹಾಯ ಅಲ್ಲ, ಫ್ರೀ ಸರ್ವಿಸ್ ಕೊಡಲಿಕ್ಕಾಗಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇವತ್ತು ಆ ಆಂಬ್ಯುಲೆನ್ಸನ್ನು ಕೂಡ ಇವತ್ತು ಇಲ್ಲಿ ತರಿಸಿದ್ದೇವೆ. ಇನ್ನು ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಅವರು ಮಾತನಾಡಿ ಕೋವಿಡ್ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈಗಾಗಲೇ ಮೂಡಬಿದ್ರೆ ವ್ಯಾಪ್ತಿಯಲ್ಲಿ ವಾಹನದ ಮೂಲಕ ಜಾಗೃತಿ ಮೂಡಿಸುವ ಕೆಲಸವಾಗ್ತಾ ಇದೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ಸಂಸದರು ಕೋವಿಡ್ ರೋಗಿಗಳಿಗೆ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಮುತುವರ್ಜಿ ವಹಿಸಿಕೊಳ್ಳಬೇಕೆಂದು ಮನವಿಯನ್ನ ಮಾಡಿಕೊಂಡರು. ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುಖ್ಯವಾಗಿ ಮಾಜಿ ಶಾಸಕರಾದಂಥ ಅಭಯ್ ಚಂದ್ರ ಜೈನ್ ರವರ ನೇತೃತ್ವದಲ್ಲಿ ಮುಲ್ಕಿ ಬ್ಲಾಕ್ ಹಾಗೂ ಮೂಡುಬಿದ್ರೆ ಬ್ಲಾಕಲ್ಲಿ ಕೋವಿಡ್ ವಾರಿಯರ್ಸ್ ಎಂಬ ಒಂದು ಫ್ರಂಟ್ಲೈನ್ ಆಫೀಸನ್ನು ಓಪನ್ ಮಾಡಿ ಅದರ ಮುಖಾಂತರ ಜನರಿಗೆ ಸೇವೆ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತಿದ್ದಾರೆ. ಇವತ್ತು ಅಭಯ್ ಚಂದ್ರ ಜೈನ್ ರವರ ನೇತೃತ್ವದಲ್ಲಿ ಏನು ಉಚಿತವಾದ ಆಕ್ಸಿಜನ್ ಫಿಟ್ಟೆಡ್ ಆ್ಯಂಬುಲೆನ್ಸನ್ನು 365 ದಿವಸ ಕೂಡ ಉಚಿತವಾಗಿ ಯಾವುದೇ ರೀತಿಯ ಅವರಿಗೆ ಆ್ಯಂಬುಲೆನ್ಸಿನ ಚಾಲಕರಿಗೆ ಆಗಲಿ ಆ್ಯಂಬುಲೆನ್ಸಿನ ಮಾಲಕರಿಗೆ ಅವರಿಗೆ ಯಾವುದೇ ರೀತಿಯ ಪಣವಿನ ಸಂಕಷ್ಟವನ್ನು ಕೊಡದೆ ಅದರ ಸಂಪೂರ್ಣವಾದ ಖರ್ಚು ವೆಚ್ಚವನ್ನು ನಮ್ಮ ಮುಲ್ಕಿ ಮೂಡುಬಿದ್ರೆ ಮಾಜಿ ಶಾಸಕರಾದ ಅಭಯ್ ಚಂದ್ರ ಜೈನ್ ರವರ ನೇತೃತ್ವದಲ್ಲಿ ಇವತ್ತು ಸಾಂಕೇತಿಕವಾಗಿ ಒಂದು ಆ್ಯಂಬುಲೆನ್ಸಿನ ನಾವು ಉದ್ಘಾಟನೆಯನ್ನು ಮಾಡ್ತಿದ್ದೇವೆ. ಮುಂಬರುವ ದಿವಸಗಳಲ್ಲಿ ಇದೇ ರೀತಿಯಲ್ಲಿ ಮುಲ್ಕಿ ಬ್ಲಾಕಲ್ಲಿ ಹಾಗೂ ಮೂಡುಬಿದ್ರೆ ಬ್ಲಾಕಲ್ಲಿ ಇನ್ನೂ 2-3 ಆ್ಯಂಬುಲೆನ್ಸಿನ ಉದ್ಘಾಟನೆಯನ್ನು ಮಾಡಿ ಉಚಿತವಾದ ಸೇವೆಯನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಎರಡನೇದಾಗಿ ಇವತ್ತು ಕೋವಿಡಿನ ವಿಚಾರದಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಕ್ಕೆ ಮುಲ್ಕಿ ಮೂಡುಬಿದ್ರೆ ಬ್ಲಾಕಿನ ವತಿಯಿಂದ ನಾವು ಒಂದು ಪ್ರಚಾರದ ವಾಹನವನ್ನು ಇಟ್ಟುಕೊಂಡು ಹಳ್ಳಿ ಗ್ರಾಮಗಳಿಗೆ ಹೋಗಿ ಕೋವಿಡ್-19 ಇರುವಂಥ ಸಂದರ್ಭದಲ್ಲಿ ಸೋಂಕಿತರಿಗೆ ಯಾವ ರೀತಿಯ ಜಾಗೃತಿಯನ್ನು ವಹಿಸಬೇಕು, ಸಂಶಯಾಸ್ಪದ ಸೋಂಕಿತರು ಯಾವ ರೀತಿಯ ಜಾಗೃತಿಯನ್ನು ವಹಿಸಬೇಕು, ಗೈಡ್ಲೈನ್ಸನ್ನು ವಿವರಿಸುವಂತಹ ಧೈರ್ಯ ಕೊಡುವಂತಹ ಕೆಲಸ ಕಾರ್ಯವನ್ನು ಕೂಡ ಇವತ್ತು ನಾಳೆಯಿಂದ ಮುಲ್ಕಿ ಮೂಡುಬಿದ್ರೆ ಬ್ಲಾಕ್ ವತಿಯಿಂದ ನಾವು ಮಾಡ್ತಿದ್ದೇವೆ. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಸಂತೋಷ್ ಶೆಟ್ಟಿ, ಪುರಂದರ್ ದೇವಾಡಿಗ, ರಾಜೇಶ್ ಧನ್ರಾಜ್, ಪ್ರವೀಣ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.